ಮಂಗಳೂರು ವಿಶ್ವವಿದ್ಯಾನಿಲಯ ನಡೆಸಿದ ಪದವಿ ಪರೀಕ್ಷೆಗಳ ರ್ಯಾಂಕ್ ಪಟ್ಟಿ ಪ್ರಕಟಣೆಗೊಂಡಿದ್ದು, ಮೂಡಬಿದ್ರೆಯ ಆಳ್ವಾಸ್ ಕಾಲೇಜು ಒಟ್ಟು 20 ರ್ಯಾಂಕ್ಗಳನ್ನು ಗಳಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅತಿ ಹೆಚ್ಚು ರ್ಯಾಂಕ್ ಗಳಿಸಿದ ಕಾಲೇಜು ಎಂಬ ಕೀರ್ತಿಗೆ ಪಾತ್ರವಾಗಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾರ್ ಅವರು ತಿಳಿಸಿದರು. ಅವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಒಟ್ಟು 20 ರ್ಯಾಂಕ್ಗಳಲ್ಲಿ 5 ಪ್ರಥಮ, 2 ದ್ವಿತೀಯ, 5 ತೃತೀಯ, 4ನೇ ರ್ಯಾಂಕ್, 1 6ನೇ ರ್ಯಾಂಕ್, 1 7ನೇ ರ್ಯಾಂಕ್, 3 8ನೇ ರ್ಯಾಂಕ್ ಹಾಗೆ 9ನೇ ರ್ಯಾಂಕ್ಗಳನ್ನು ಗಳಿಸಿದೆ ಎಂದು ಹೇಳಿದರು. ಇನ್ನು ಕಳೆದ 10 ವರ್ಷಗಳಿಂದ ಆಳ್ವಾಸ್ ಕಾಲೇಜು ರ್ಯಾಂಕ್ ಗಳಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಕಳೆದ ವರ್ಷ ಯುಜಿ ಮತ್ತು ಪಿಜಿಯಲ್ಲಿ ಒಟ್ಟು 48 ರ್ಯಾಂಕ್ಗಳು ಬಂದಿದ್ವು. ಆದರೆ ಈ ಬಾರಿ ಸ್ನಾತಕೋತ್ತರ ಪದವಿಗೆ ರ್ಯಾಂಕ್ ಪದ್ಧತಿ ಇಲ್ಲದಿರೋದ್ರಿಂದ 20 ರ್ಯಾಂಕ್ಗಳನ್ನು ಗಳಿಸಿದೆ ಎಂದರು. ಏಪ್ರಿಲ್ ತಿಂಗಳಲ್ಲಿ ನಡೆಸಿದಂತಹ ಪದವಿ ಪರೀಕ್ಷೆಗಳ ರ್ಯಾಂಕ್ ಪಟ್ಟಿಯಲ್ಲಿ ಪ್ರಕಟಗೊಂಡಿದೆ. ಮೂಡಬಿದ್ರೆಯ ಆಳ್ವಾಸ್ ಕಾಲೇಜ್ ಒಟ್ಟು 20 ರ್ಯಾಂಕ್ಗಳನ್ನು ಗಳಿಸಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ರ್ಯಾಂಕ್ ಗಳಿಸಿದ ಕಾಲೇಜು ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಕಳೆದ 10 ವರ್ಷಗಳಿಂದ ಮಂಗಳೂರು ಯೂನಿವರ್ಸಿಟಿಯ ರ್ಯಾಂಕಿನ ಪಟ್ಟಿಯಲ್ಲಿ ನಮ್ಮ ಆಳ್ವಾಸ್ ಸಂಸ್ಥೆ ಮುಂಚೂಣಿಯಲ್ಲಿ ಕಾದುಕೊಂಡು ಬಂದಿದ್ದೇವೆ. ಈ ಸಲ ಒಟ್ಟು 20 ರ್ಯಾಂಕ್ಗಳಲ್ಲಿ 5 ಪ್ರಥಮ, 2 ದ್ವಿತೀಯ, 5 ತೃತೀಯ, 4ನೇ ರ್ಯಾಂಕ್ 1, 6ನೇ ರ್ಯಾಂಕ್ 1, 7ನೇ ರ್ಯಾಂಕ್ 3, 8ನೇ ರ್ಯಾಂಕ್ 1, 9ನೇ ರ್ಯಾಂಕ್ 2 ಹೀಗೆ ಒಟ್ಟು 20 ರ್ಯಾಂಕ್ಗಳಿದೆ. BBMನ 1ನ ಶೇಕಡ 90.36% ಬಂದು, ಹಾಗೆ BSCಯ FNDಯ ಚಿರಾವಿ ಕೆ ಎಂಬವರು 89.20, BVA ಕಾರ್ತಿಕ್ ಶೇಕಡ 88.09, BSCಯ ಹೋಟೆಲ್ ಮ್ಯಾನೇಜ್ಮೆಂಟಿನ ಪಲ್ಲವಿನಲ್ಲಿ ಕಳೆದ 3 ವರ್ಷಗಳಲ್ಲೂ ಕೂಡ ಪ್ರಥಮ ರ್ಯಾಂಕನ್ನು ನಮ್ಮ ಆಳ್ವಾಸ್ ಸಂಸ್ಥೆ ಉಳಿಸಿಕೊಂಡು ಬಂದದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಈ ಸಂದರ್ಭ ಕಾಲೇಜಿನ ಪ್ರಾಚಾರ್ಯ ಡಾ ಕುರಿಯನ್ ಮತ್ತು PRO ಪದ್ಮನಾಭ ಶೆಣೈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.